ಮಾತ್ರ ಬಾಕಿ. Welcome back to Mamita Tulu Vlogs channel. It's the evening program, morning the program matana. Nana stage program, dances, naataka irandu. Acha maata ready at gather at club delli. Nana onte portude club the pooja ad ade kobin stage dade. Nama Vibala full ready at jigga adu vaidere. Nam triptakantu kare epadalekane saree tudu vaidere. ಅದೇ ತೃಪ್ತಕ ಶೋಪ್ ಇದಾರ್ದು ಮಾತ ಬೈದೇರು ಫುಲ್ ಸ್ಯಾರಿ ಮಾರ್ನಿಂಗ್ ಸ್ಯಾರಿ ತುತ್ತುಗ ಬಂಡೇರು ಆ್ಯಂಡ್ ಎಂಕುಲು ರೆಡಿ ಇದ್ದಾರೆ ಸೊ ಆರು ಮಾರ್ನಿಂಗ್ ಕ್ಯಾನ್ಸಲ್ ಮಾಡಿ ಈವ್ನಿಂಗ್ ಫಿಕ್ಸ್ ಆದ್ರೆ ಆ್ಯಂಡ್ ಸೊ ವಿಬದಾದಪ್ಪ ಅನ್ಪರ್ ಇದು ಎಕ್ಸೈಟ್ಮೆಂಟ್ ಉಂಡಾ ಎಕ್ಸಾಮ್ ಉಂಡು ನಮ್ಮ ಕೃಷ್ಣ ಒಳ್ಳೆಯರು ಹೇಳಿ ಡ್ಯಾನ್ಸ್ ಉಂಟಾ ನಿಮಗೆ ಯಾವ ಡ್ಯಾನ್ಸ್ ಚಿಕ್ಕ ಮಕ್ಕಳ ಡ್ಯಾನ್ಸ್ ಲಿಪ್ಸ್ಟಿಕ್ ಹೋಗ್ತದಾ ಮತ್ತೆ ಮಾತಾಡಲ್ಲ ಹೇಳಿ ಏನು ಹೇಳಲ್ಲ ಕೃಷ್ಣ ಫುಲ್ ಸ್ಟ್ರಿಕ್ಟ್ ಮದರ್ ಇಂಡಿಯಾ ಸಂಜುಲ ರೆಡಿ ಆದ್ಬಾಯ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ರಂಡು ನಮ್ಮ ಪೂಜೆ ಸ್ಟಾರ್ಟ್ ಆಯ್ರಂಡು ನೆಕ್ಸ್ಟ್ ಫುಲ್ ಲೈನ್ ಫಾರ್ಮ್ ಅಂತ ನಮ್ಮ ಸ್ಟೇಜ್ ಹಂಚ್ಕೋರ ಉಲದ ಪೂಜೆ ಅಂಡ್ ಮಾತ ಸನ್ಮಾನ ಅಂತ ಮಾತ ರೆಡಿ 39ನೇ ವರ್ಷದ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತ ಸಾಧಾರಣ ನಾನೊಂದು ಅವರ ಹತ್ರ ಮತ್ತೆ ಭಾರಿ ಯೂನಿಟಿಯಿಂದ ಭಾರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತದೆ ನಮಗೆ ನೋಡ್ಲಿಕ್ಕೆ. ಪ್ರತಿ ವರ್ಷನೂ ಒಂದು ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಇಲ್ಲಿಯವರೇ ಸೇರಿಕೊಂಡು ಭಾರಿ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇದು ಹೆಮ್ಮೆ ಪಡುವಂತ ವಿಷಯ. ಗುರುತಿಸಲ್ಪಡುತ್ತದೆ. ದೇಶಭಕ್ತಿಯನ್ನು ಉಸಿರಾಗಿಸಿ, ಶಿಸ್ತನ್ನು ಆಯುಧವಾಗಿಸಿ, ತ್ಯಾಗವನ್ನು ಜೀವನವನ್ನಾಗಿಸಿ, ಭಾರತ ಮಾತೆಯ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಸಿ, ಭಾರತಾಂಬೆಯ ವೀರಪುತ್ರ ಶ್ರೀಯುತ ನರೇಶ್ ಪೈ ಎಲ್ಲರೂ ಸೂಚಿಸಬೇಕಾಗಿರುವುದಂತೆ ಇವರೋರ್ವ ಹುಟ್ಟು ಪ್ರತಿಭೆ. ಅಭಿನಯ, ಭಾಷಣಗಾರಿಕೆ, ನಿರೂಪಣೆಯಲ್ಲಿಯೂ ಸಹ ಛಾಪು ಮೂಡಿಸಿರುವ ಇವರು ಕಲಾತ್ಮಕ ಸ್ಕೇಟಿಂಗ್ನಲ್ಲಿ ನಿರಂತರವಾಗಿ 4 ಗಂಟೆಗಳ ಕಾಲ ಸ್ಕೇಟ್ಸ್ ಮೇಲೆ ನೃತ್ಯ ಪ್ರದರ್ಶನ ಮಾಡಿದ್ದಾರೆ. ಈ ಮಹತ್ವದ ಸಾಧನೆಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯಿಂದ ಅಧಿಕೃತವಾಗಿ ವಿಶ್ವ ದಾಖಲೆ ಮಾನ್ಯತೆ ದೊರೆತಿದೆ. ಪೂರ್ವ ಬಾಲ ಪ್ರತಿಭೆ ಕುಮಾರಿ ಸಾಧ್ವಿ ಶೆಟ್ಟಿ ಅವರು ರಾಜ್ಯ ರಾಷ್ಟ್ರ ಮಟ್ಟವಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಹೆಸರನ್ನು ಮೂಡಿಸಿದ್ದಾರೆ. ಅವರ
ರಾಮಾಂಜನ ಯುವಕ ಮಂಡಲನ ಯಾನ ಇಲ್ಲಿ ದಿಂಚಿ ತೂದು ಬೆಳೆತಿನ ಪೊಣ್ಣು ಆ ರಾಮಾಂಜನ ವಿವೇಕನ ಮಂಡಲದ ಬಗ್ಗೆ ಪನ್ಯರ ಮಸ್ತ್ ಹೆಮ್ಮೆ ಅವನುಂಡು ಅಂಚನೆ ರಾಮಾಂಜನ ಯುವಕ ಮಂಡಲ ಇಂಚಿಂತ ಮಲ್ಲ ಮಲ್ಲ ಕಾರ್ಯಕ್ರಮಗಳನ್ನು ಮನ್ಪಡು ರಾಮಾಂಜನ ದೇವರ ಅಕ್ಲಿಗೆ ಶಕ್ತಿ ಕೊರಡು ಪಂಡದು ಯಾನ ಮನಸಾರ ಪ್ರಾರ್ಥಿಸ. ಪ್ರಥಮ ಕುಮಾರಿ ಸೀಮಾ ಆರ್. ಕ್ಷಣವು ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿದ್ದು ಶ್ರೀ ರಾಮಾಂಜನೇಯ ಯುವಕ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡ್ಯಾನ್ಸಿಗೆ ಫುಲ್ ರೆಡಿ ಆತ ಮಾತು ಅಕ್ಕುಲ್ ಮಾತ್ರ ಪೋತೇರು 4 ಜನ ಇಂಕುಲ್ ಮಾತ್ರ ಬಾಕಿ ಇತ್ತ ಫುಲ್ ಪ್ಯಾಕಪ್ ಫುಲ್ ಮಾತ್ರ ಜಿಂಜ ಒಂದು ತೊಟ್ಟೆ ಕಟ್ಟೊಂದು ಇಂಕಲ್ನ ಲಗೇಜ್ ಮಾತ ಪತ್ತೊಂದಿತ್ತ ಪೋಡಾತಿ ಇಂಕಲ್ನ ಲುಕ್ ಡ್ಯಾನ್ಸ್ ಎಂಚ ಪೋಪುನ್ ಗೊತ್ತಿಜ್ಜಿ ಶೋ ಕಾಂಡೆ ಅವಾತಿ ಕಾರ್ಯಕ್ರಮ ಎಡ್ಡೆ ರೀತಿ ರಾವಣ ನನ್ನ ಬೆತ ಬೆತ ಚಟುವಟಿಕೆ ಜೋಕುಲ ಡ್ಯಾನ್ಸ್ ಬೋಲೋ ಭಾರತ್ ಮಾತಾ ಕಿ ನಾಟಕದ ರೆಡಿ ಆದ ಮಾತೆಲ್ಲ ಸಾಕು ಆಗ್ಲಿಗೆ ಪತ್ರ ಹಿಡಿದ ತಮ್ಮನ ಗುಡಲ ಇಂಗಿತದ ಜನೆ ಒಂದು ಪುನಃ ಈ ನನ ನಮೋದೇ ಈ ಅಪ್ಪನ ಮಂತ್ರನ್ನು ಸುಗಿಪುಗ ಎನ್ನೊಟ್ಟು ಸೊರಸೇರಲೆ ಮಾ ತೃಪ್ತಿ 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 ಕನ್ನ ಮುಟ್ಟುಪತ್ತು ನಾವು ಫೋನ್ದಿಲ್ಲ ಮುಟ್ಟು ಓ ದೇವರೇ ಇಲ್ಲ ಫೋನ್ ಮಗಳದು ಮಾತಾ ಫೋನ್ದಿಲ್ಲ ಪ್ಯಾಕಪ್ 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 ಮಾತ ಕಜ ಮಾತ ಕ್ಲೀನ್ ಮಾಡ್ತಿ ಪ್ಯಾಕಪ್ ಲಾ ಒಂದುಂಡು ನಮ್ಮ ಸಾಕು ಡ್ಯಾನ್ಸ್ ಮಲ್ಪರೆ ಬೈಜ್ಜಾರತೆ ಎಂಚಿನಿ ಗ್ರೌಂಡ್ ಫುಲ್ ಕ್ಲೀನಿಂಗ್ ಒಂದೊಂದು ಯಾನು ಎಂಚಿ ಬರ್ತಾನೆ ಫುಲ್ ಆಲ್ಮೋಸ್ಟ್ ಕ್ಲೀನಿಂಗ್ ಆತನು ಬಟ್ ಬ್ಯಾಕ್ ಸ್ಟೇಜ್ ಸ್ವಲ್ಪ ಕ್ಲೀನಿಂಗ್ ಬಾಕಿ ಉಂಟು ಅಂಚ ಅಕ್ಕಲ್ ಮಲ್ತೊಂದಿಲ್ಲ ಸೊ ಯಾನು ಕ್ಲಬ್ಬು ಬತ್ತೆ ಈ ಸಲಿದ ಡೆಕೋರೇಷನ್ ಭಾರಿ ಶೋಕ್ ಆತನು ಅಂಚನೆ ನಾನು ಎಲ್ಲ ಡೆಕೋರೇಷನ್ ಮಾಡೋದು ಎಪ್ಪರು ಈ ವರ್ಷದ
ಫಂಕ್ಷನ್ಲ ಮುಗಿಂಡೆ ಆ್ಯಕ್ಚುಲಿ ಆ ಎಕ್ಸೈಟ್ಮೆಂಟ್ ಆವಡ್ ಓಳ ಆವಡ್ ನಾನು ವರ್ಷ ಮುಟ್ಟ ನಾನು 2027 Jan 6 ಮುಟ್ಟ ಕಂಟಿನ್ಯೂ ಆಗ ಹಾಫ್ ಇಯರ್ ಬಂದಾಗ ಕ್ಲಬ್ದ ಫಂಕ್ಷನ್ದ ಡಿಸ್ಕಷನ್ ಸ್ಟಾರ್ಟ್ ಆಗ ಸೊ ಅಂಚ ಭಾರಿ ಪೊರ್ಲುದ ಡೆಕೋರೇಷನ್ ಆತ. Thanks for watching. Bye bye.